ನಮಸ್ಕಾರ ಸ್ನೇಹಿತರೆ. ಎಡಕಲ್ ಎಂದೊಡನೆ ಕನ್ನಡಿಗರಿಗೆ ನೆನಪಿಗೆ ಬರುವುದು ಪುಟ್ಟಾಣು ಕಣಗಾಲ್ ನಿರ್ದೇಶನದ ಕನ್ನಡದ ಜನಪ್ರಿಯ ಚಲನಚಿತ್ರ ಎಡಕಲು ಗುಡ್ಡದ ಮೇಲೆ. ಈ ಎಡಕಲು ಗುಹೆಗಳನ್ನು ಆಧರಿಸಿಯೇ ಈ ಚಿತ್ರವನ್ನು ಕೂಡ ಆಗ ತಯಾರಿ ಮಾಡಲಾಗಿತ್ತು. ವಯನಾಡಿನ ಕಾಫಿ ತೋಟವೊಂದರಲ್ಲಿ ನವಶಿಲಾಯುಗದ ಕೊಡಲಿ ಪತ್ತೆಯಾಗಿತ್ತು. ಇದರಿಂದ ಪ್ರೇರಿತರಾಗಿ ಅಂಬುಕಟ್ಟಿ ಮಲೆಯಲ್ಲಿ ಹುಡುಕಾಟ ನಡೆಸಿದಾಗ ಎಡಕಲು ಗುಡ್ಡದ ಗುಹೆ ಪತ್ತೆಯಾಗಿವೆ. ಭಗವಾನ್ ಶ್ರೀರಾಮನ ಪುತ್ರರಾದ ಲವ ಮತ್ತು ಕುಶ ಎಸೆದ ಬಾಣಗಳಿಂದ ಈ ಗುಹೆಗಳು ರೂಪುಗೊಂಡಿವೆ ಎಂದು ಹೇಳಲಾಗುತ್ತಿದೆ. ಹಾಗಾದರೆ ಇಂತಹ ಕುತೂಹಲಕಾರಿ ಎಡಕಲು ಗುಡ್ಡ ಹಾಗೂ ಗುಹೆ ಎಲ್ಲಿದೆ, ಹೇಗಿದೆ, ಈ ಗುಹೆಯ ರಹಸ್ಯ ಏನು, ಇದನ್ನು ಕಂಡುಹಿಡಿದವರ್ಯಾರು, ಇದನ್ನು ನಾವು ಯಾವಾಗ ಭೇಟಿ ಕೊಡಬಹುದು, ಈ ಗುಹೆಯ ಒಳಗೆ ಹೋಗಬಹುದಾ, ಇಂಥ ಹಲವಾರು ಕುತೂಹಲಕಾರಿ ನಿಗೂಢ ಪ್ರಶ್ನೆಗಳಿಗೆ ಈ ವಿಡಿಯೋ ನಿಮಗೆ ಉತ್ತರ ಕೊಡುತ್ತಿದೆ. ಒಂದು ವೇಳೆ ನೀವು ಈ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಪಶ್ಚಿಮ ಘಟ್ಟಗಳ ಸುಂದರ ಹೆಸರಿನ ಕಾನನದಲ್ಲಿ ನೆಲೆಸಿರುವ ಎಡಕಲ್ ಗುಹೆಗಳು ಶಿಲಾಯುಗದ ಮಾನವನ ಕಲೆಯನ್ನು ಹಾಗೂ ಅವನ ಕೆತ್ತನೆಗಳನ್ನ ತೋರಿಸುವ ಒಂದು ದಕ್ಷಿಣ ಭಾರತದ ಏಕೈಕ ತಾಣವಾಗಿದೆ. ಅಲ್ಲದೆ ಇದೊಂದು ವಿನೂತನವಾದ ಪ್ರವಾಸಿ ಕ್ಷೇತ್ರವೂ ಕೂಡ ಆಗಿದೆ. ಅಸಲಿಗೆ ಎಡಕಲ್ ಇರುವುದು ಕೇರಳ ರಾಜ್ಯದ ವಯನಾಡು ಜಿಲ್ಲೆಯಲ್ಲಿ. ಮೈಸೂರಿನಿಂದ ಕೇವಲ 120 ಕಿಲೋಮೀಟರ್ ದೂರದಲ್ಲಿವೆ ಈ ಎಡಕಲ್ ಗುಹೆಗಳು. ಕೇರಳದ ವಯನಾಡ್ ಜಿಲ್ಲೆಯ ಕಲ್ಪೆಟ್ಟಾದಿಂದ ಕೇವಲ 25 ಕಿಲೋಮೀಟರ್ ದೂರದಲ್ಲಿ ನೆಲೆಸಿರುವ ಈ ಪ್ರಾಚೀನ ಪ್ರಾಕೃತಿಕ ರಚನೆಗಳು 6000 ವರ್ಷಗಳಷ್ಟು ಪುರಾತನವಾಗಿದೆ ಎಂದು ನಂಬಲಾಗಿದ್ದು, ಸಮುದ್ರ ಮಟ್ಟದಿಂದ 1200 ಅಡಿಗಳಷ್ಟು ಎತ್ತರದಲ್ಲಿ ನೆಲೆಸಿವೆ. ಎಡಕಲ್ ಗುಡ್ಡದ ಮೇಲೆ ಸಿನಿಮಾ ನೋಡಿದವರಿಗೆ ಧ್ಯಾನ ಮುದ್ರೆಯಲ್ಲಿ ಕುಳಿತಿರುವ ಜಯಂತಿ ಹಾಗೂ ಚಂದ್ರಶೇಖರ್ ಬೈಕ್ ಸವಾರಿ ನೆನಪಿಗೆ ಬರುತ್ತದೆ. ಈ ಚಲನಚಿತ್ರ ತುಂಬಾನೇ ಹೆಸರುವಾಸಿಯಾಗಿತ್ತು. ಎಡಕಲ್ ಗುಡ್ಡದ ಆ ಗುಹೆಗಳ ಚಿತ್ರಣವು ಅದ್ಭುತವಾಗಿತ್ತು. ವಯನಾಡಿನ ಕಾಫಿ ತೋಟವೊಂದರಲ್ಲಿ ನವಶಿಲಾಯುಗ ಕೊಡಲಿ ಪತ್ತೆಯಾಗಿತ್ತು. ಇದರಿಂದ ಪ್ರೇರಿತರಾಗಿ ಅಂಬುಕಟ್ಟಿ ಮಲೆಯಲ್ಲಿ ಹುಡುಕಾಟ ನಡೆಸಿದಾಗ ಈ ಎಡಕಲು ಗುಡ್ಡಗಳು ಪತ್ತೆಯಾಗಿವೆ. ಬಂಡೆಯಲ್ಲಿ ಬಿರುಕು ಬೀಳುವ ಭಾರವಾದ ಬಂಡೆಯಿಂದ ರೂಪುಗೊಂಡ ಗುಹೆಯನ್ನು ಇಲ್ಲಿ ನೀವು ಕಾಣಬಹುದು. ಎಡಕಲ ಗುಡ್ಡ ಎಂದು ಚಿತ್ರದ ಹೆಸರೇ ಹೇಳುವಂತೆ ಎಡಕಲ್ನಲ್ಲಿ ಬೃಹತ್ ಬಂಡೆಗಳಿಂದ ಕೂಡಿದ ಬೆಟ್ಟಗಳಿವೆ. ಅವುಗಳಲ್ಲಿ ಹಲವಾರು ಕಲ್ಲಾಸರೆಗಳು ಅಂದರೆ ರಾಕ್ ಶೆಲ್ಟರ್ಗಳು ಕೂಡ ಇವೆ. ಕಲ್ಲಾಸರೆಗಳಲ್ಲಿ ಕಲ್ಲಿನ ಮೇಲೆ ಕೊರೆದು ಮಾಡಿದ ಸರಿಸುಮಾರು 5000 ರಿಂದ 6000 ವರ್ಷಗಳ ಹಿಂದಿನ ಗೀರುಗಳು, ರೇಖಾಚಿತ್ರಗಳು ಅಂದರೆ ಎಂಗ್ರೇವ್ಗಳನ್ನು ನೀವು ಇಲ್ಲಿ ಕಾಣಬಹುದು. ಇಲ್ಲಿನ ರಾಕ್ ಶೆಲ್ಟರ್ಗಳು ಹಾಗೂ ಬಂಡೆಗಳ ಮೇಲೆ ಮೂಡಿಸಿದ ಚಿತ್ರಗಳನ್ನು ನೋಡಲು ದೇಶ ವಿದೇಶದಿಂದ ಹಲವಾರು ಪ್ರವಾಸಿಗರು ಹಾಗೂ ಸಂಶೋಧಕರು ದಿನನಿತ್ಯ ಇಲ್ಲಿ ಭೇಟಿ ಕೊಡುತ್ತಾನೆ ಇರುತ್ತಾರೆ. ಅಸಲಿಗೆ ಈ ಎಡಕಲು ಗುಡ್ಡವನ್ನ ಗುಹೆಯನ್ನ ಮೊದಲಿಗೆ ಗುರುತಿಸಿದ್ದು ಬ್ರಿಟಿಷ್ ಪೊಲೀಸ್ ಅಧಿಕಾರಿ ಮಲಬಾರ್ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಫ್ರೆಡ್ ಫಾಸೆಟ್ ಅವರು. ಸ್ಥಳೀಯರ ಸಹಾಯದಿಂದ 1891ರಲ್ಲಿ ಈ ನೆಲೆಯನ್ನು ಮೊದಲಿಗೆ ಜಗತ್ತಿಗೆ ಅವರು ಪರಿಚಯಿಸಿದರು. ಈ ನೆಲೆಯ ಶೋಧನೆ ನಂತರವೂ ಸುಮಾರು 2 ವರ್ಷಗಳ ಕಾಲ ನೆಲೆಗೆ ನಿರಂತರವಾಗಿ ಭೇಟಿ ಇತ್ತು. ಅಲ್ಲಿನ ರೇಖಾಚಿತ್ರಗಳನ್ನು ಹಾಗೂ ಶಾಸನಗಳನ್ನು ಅಧ್ಯಯನ ಮಾಡಿ ಈ ನೆಲದ ಐತಿಹಾಸಿಕ ಮಹತ್ವವನ್ನು ಸಾರುವ ಲೇಖನವನ್ನು ಮೊದಲಿಗೆ ಇಂಡಿಯನ್ ಆಂಟಿಕ್ವಿಟಿ ಸಂಪುಟದಲ್ಲಿ ಪ್ರಕಟಿಸಿದ್ದಾರೆ. ಅಂದ ಹಾಗೆ ಅವತ್ತಿನ ಕಾಲಕ್ಕೆ ಇನ್ನೂ ಬಾಲ್ಯ ವ್ಯವಸ್ಥೆಯಲ್ಲಿದ್ದ ಫೋಟೋಗ್ರಫಿಯನ್ನು ಬಳಸಿ ಹಾಗೂ ರೇಖಾಚಿತ್ರಗಳ ಮೂಲಕ ನೆಲೆಯಲ್ಲಿ ಚಿತ್ರಗಳನ್ನು ದಾಖಲಿಸಲು ಫಾಸೆಟ್ ಯಶಸ್ವಿ ಕೂಡ ಆಗಿದ್ದರು. ಈ ಶ್ಲಾಘನೀಯ ಪ್ರಯತ್ನವನ್ನು ಭಾರತೀಯ ಸನ್ನಿವೇಶದಲ್ಲಿ ರಾಕ್ ಆರ್ಟ್ ತಾಣಗಳ ಮೂಲಕ ಫೋಟೋಗ್ರಾಫ್ ದಾಖಲಿಸೀಕರಣ ಮುಂದುವರೆದಿತ್ತು. ಎಡಕಲು ಗುಹೆಗಳ ರಚನೆ ಹಿಂದೆ ಅನೇಕ ದಂತಕಥೆಗಳಿವೆ. ಪುರಾಣಗಳ ಪ್ರಕಾರ ಭಗವಾನ್ ಶ್ರೀರಾಮನ ಪುತ್ರರಾದ ಲವ ಮತ್ತು ಕುಶರು ಎಸೆದ ಬಾಣಗಳಿಂದ ಈ ಗುಹೆಗಳು ರೂಪುಗೊಂಡಿದ್ದೇವೆಂದು ನಂಬಲಾಗಿದೆ. ಇತಿಹಾಸದ ಪ್ರಕಾರ ಕುಟ್ಟಿ ಚಾತನ್ ಮತ್ತು ಮೆಡಿಪಿಯನ್ನಲ್ಲಿ ದೇವಿಯೊಂದಿಗೆ ಸಂಬಂಧ ಹೊಂದಿದ ಗುಹೆಗಳಾಗಿವೆ. ದೇವಿಯನ್ನು ಗೌರವಿಸಲು ಸ್ಥಳೀಯ ಜನರು ಈ ಸ್ಥಳಕ್ಕೆ ತೀರ್ಥಯಾತ್ರೆಯನ್ನು ಮಾಡುತ್ತಿದ್ದಾರೆ ಎಂದು ನಂಬಲಾಗಿದೆ. ಆದರೆ ತಾಂತ್ರಿಕವಾಗಿ ಹೇಳಬೇಕೆಂದರೆ ಇವು ದೊಡ್ಡ ಬೆಟ್ಟದಿಂದ ಬೇರ್ಪಟ್ಟು ಬಂಡೆಯ ಸೀಳುಗಳಾಗಿದ್ದು ಸರಿಸುಮಾರು 96 ಅಡಿಗಳಷ್ಟು ಎತ್ತರ, 22 ಅಡಿಗಳಷ್ಟು ಅಗಲ, 30 ಅಡಿಗಳಷ್ಟು ಆಳವಾಗಿವೆ. ನೋಡಲು ಗುಹೆಗಳಂತೆ ಗೋಚರಿಸುವ ಈ ರಚನೆಯಲ್ಲಿ ಅತಿ ಪ್ರಾಚೀನವಾದ ಶಿಲಾ ಕೆತ್ತನೆಗಳನ್ನು ನೀವು ಕಾಣಬಹುದು.
ಇಲ್ಲಿನ ಕಲ್ಲಾಸರೆಗಳಲ್ಲಿನ ರೇಖಾಚಿತ್ರಗಳು ಮಾನವ, ಪ್ರಾಣಿ ಹಾಗೂ ಮಾನವನು ಬಳಸುತ್ತಿದ್ದ ವಸ್ತುಗಳು ಹಾಗೂ ಕೆಲವು ವಿಭಿನ್ನ ಶೈಲಿಯ ಸಂಕೇತಗಳ ಚಿಹ್ನೆಗಳನ್ನು ನೀವು ಕಾಣಬಹುದು. ಅಂದ ಹಾಗೆ ಈ ರೇಖಾಚಿತ್ರಗಳು ಭಾರತದಲ್ಲಿ ನವಶಿಲಾಯುಗ ಕಾಲಕ್ಕೆ ಅಂದರೆ ನಿಯೋಲಿಥಿಕ್ ಏಜ್ಗೆ ಸೇರಿದ್ದವು ಎಂದು ನಂಬಲಾಗಿದೆ. ಇಲ್ಲಿನ ಕೊರೆದು ಮಾಡಿದಂತಹ ರೇಖಾಚಿತ್ರಗಳನ್ನು ಫಾಸೆಟ್ನವರು ಕೇರಳ ರಾಜ್ಯದ ಉತ್ತರ ಭಾಗದಲ್ಲಿ ನಡೆಯುವ ಥಯಂ ಎಂಬ ಸಾಂಪ್ರದಾಯಿಕ ಆಚರಣೆಯೊಂದಿಗೆ ಯಶಸ್ವಿಯಾಗಿ ಅವರು ಹೋಲಿಸಿದ್ದರು. ಇಲ್ಲಿನ ಪ್ರಮುಖ ಬುಡಕಟ್ಟುಗಳಲ್ಲಿ ಒಂದಾದ ಕುರಂಬಂ ಬುಡಕಟ್ಟು ಜನರು ಇಂದಿಗೂ ಈ ರೀತಿಯ ಚಿತ್ರಗಳನ್ನು ಬರೆಯುತ್ತಿದ್ದನ್ನು ಫಾಸೆಟ್ ಆಗಲೇ ಗುರುತಿಸಿದ್ದರು. ಇಲ್ಲಿನ ಪ್ರಮುಖ ಬುಡಕಟ್ಟು ಜನಾಂಗವಾದಂತಹ ಕುರುಂಬು ಬುಡಕಟ್ಟು ಇಲ್ಲಿನ ಪ್ರಮುಖ ಬುಡಕಟ್ಟುಗಳಲ್ಲಿ ಒಂದಾದ ಕುರಂಬಂ ಬುಡಕಟ್ಟು ಜನರು ಇಂದಿಗೂ ಈ ರೀತಿಯ ಚಿತ್ರಗಳನ್ನು ಬರೆಯುತ್ತಿದ್ದನ್ನು ಫಾಸೆಟ್ ಅಧಿಕಾರಿ ಆಗಲೇ ಗುರುತಿಸಿದ್ದರು. ಕಿರಿಯದಾದ ಕಬ್ಬಿಣದ ಮೆಟ್ಟಿಲುಗಳಿವೆ. ಈ ಗುಹೆಯ ಒಳಗೆ ಹೋಗಲು ಕಿರಿಯದಾದ ಕಬ್ಬಿಣದ ಮೆಟ್ಟಿಲುಗಳಿವೆ. ಕೆಳಗಿನ ಕೋಣೆಯು ಸುಮಾರು 18 ಅಡಿ ಉದ್ದ ಇದ್ದು 10 ಅಡಿ ಎತ್ತರದಲ್ಲಿದೆ. ಇಲ್ಲಿಂದ ಒಂದು ಸಣ್ಣ ಹಾದಿಯು ಸುಮಾರು 95 ಅಡಿ ಉದ್ದ ಮತ್ತು 18 ಅಡಿ ಎತ್ತರದ ಮೇಲ್ಭಾಗದ ಕೋಣೆಗೆ ಕೂಡ ಹೋಗುತ್ತದೆ. ಈ ಗುಹೆಗಳು ನೈಸರ್ಗಿಕ ಶಿಲಾ ರಚನೆಯಾಗಿದ್ದು ಅವು ಬೃಹತ್ ಬಂಡೆಯಲ್ಲಿ ದೊಡ್ಡ ವಿಭಜನೆಯನ್ನು ಕೂಡ ಹೊಂದಿವೆ. ಅಂದ ಹಾಗೆ ಎಡಕಲ್ಲು ಗುಡ್ಡದ ಗುಹೆಗಳಲ್ಲಿ ಹಳೆ ಕನ್ನಡ ಮತ್ತು ಬ್ರಾಹ್ಮಿ ಲಿಪಿಗಳನ್ನು ಸಹ ನೀವು ವೀಕ್ಷಿಸಬಹುದು. ಇದರಿಂದ ಹೇಳಬಹುದು ಹಿಂದೆ ವಯನಾಡು ಕೂಡ ಕರ್ನಾಟಕದ ಒಂದು ಭಾಗವಾಗಿತ್ತು ಎಂದು. ಈ ಎಡಕಲ್ಲು ಗುಡ್ಡ ಕರ್ನಾಟಕ ರಾಜ್ಯದ ಬಂಡೀಪುರದಿಂದ ಸುಮಾರು 77 ಕಿಲೋಮೀಟರ್ ದೂರದಲ್ಲಿದ್ದರೆ ಗುಂಡ್ಲುಪೇಟೆಯಿಂದ ಕೇವಲ 70 ಕಿಲೋಮೀಟರ್ ದೂರದಲ್ಲಿದೆ. ಅಂದ ಹಾಗೆ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಸುಮಾರು 267 ಕಿಲೋಮೀಟರ್ ದೂರದಲ್ಲಿದೆ. ಈ ಗುಹೆಗಳನ್ನು ಕೆಳಭಾಗದಲ್ಲಿರುವ ಪಾರ್ಕಿಂಗ್ ಪ್ರದೇಶದಿಂದ 1.5 ಕಿಲೋಮೀಟರ್ ಚಾರಣ ಮೂಲಕ ನೀವು ತಲುಪಬಹುದು. ಚಾರಣದ ಹಾದಿಯಲ್ಲಿ ನೀವು ಹಲವಾರು ರೀತಿಯ ಪಾನೀಯಗಳನ್ನ, ತಿನಿಸುಗಳನ್ನ, ಸ್ಥಳೀಯರು ತಯಾರಿಸಿದ ಕರಕುಶಲ ವಸ್ತುಗಳನ್ನು ಮಾರಾಟ ಮಾಡುವ ಮೂಲಕ ನೀವು ಕೊಂಡುಕೊಳ್ಳಬಹುದು. ಚಾರಣ ಮಾರ್ಗವು ಕಾಫಿ ತೋಟದಿಂದ ಆವೃತ್ತವಾಗಿದೆ ಮತ್ತು ಈ ಬೆಟ್ಟವನ್ನು ಏರಲು ಸುಮಾರು 45 ನಿಮಿಷಗಳು ನಿಮಗೆ ಬೇಕಾಗುತ್ತವೆ. ಮುಖ್ಯ ಗುಹೆಯ ಪ್ರವೇಶ ದ್ವಾರದಿಂದ ವಯನಾಡು ಬೆಟ್ಟಗಳು ಮತ್ತು ಸುತ್ತಲಿನ ಶಿಖರಗಳ ನೋಟಗಳು ಹಚ್ಚು ಹಸಿರಾಗಿವೆ. ಸ್ನೇಹಿತರೆ, ಒಂದು ವೇಳೆ ನೀವು ಬಂಡೀಪುರ, ಗುಂಡ್ಲುಪೇಟೆ, ವಯನಾಡು, ಸುಲ್ತಾನ್ ಬತ್ತೇರಿಗೆ ಹೋದರೆ ದಯವಿಟ್ಟು ಈ ಅದ್ಭುತವಾದಂತಹ ಹಾಗೂ ಕುತೂಹಲವಾದಂತಹ ಎಡಕಲ್ಲು ಗುಡ್ಡದ ಗುಹೆಗಳಿಗೆ ಭೇಟಿ ಕೊಡಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಅಂಡ್ ಟೇಕ್ ಕೇರ್.